ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಆಶ್ರಯದಲ್ಲಿ ಗುರುವಾರ ಸಾಯಂಕಾಲ ವಿದ್ಯಾಗಿರಿಯ ರತ್ನಾಕರ ವರ್ಣಿ ವೇದಿಕೆಯಲ್ಲಿ ನಡೆದ ಆಳ್ವಾಸ್ ಕ್ರಿಸ್ಮಸ್ ಸಂಭ್ರಮ 2018 ನಡೆಯಿತು. ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಆಳ್ವಾಸ್ ವಿದ್ಯಾರ್ಥಿಗಳು ಹಾಗೂ ಮಂಗಳೂರಿನ ಬ್ಲೂ ಏಂಜಲ್ಸ್ ತಂಡದಿಂದ ಕ್ರಿಸ್ಮಸ್ ವಿಶೇಷ ಗಾಯನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಬಂಧುತ್ವ ಎನ್ನುವುದು ಜಾತಿ, ಮತ, ಧರ್ಮದ ಎಲ್ಲೆಗಳನ್ನ ಮೀರಿದ ಸಂಬಂಧವಾಗಿದೆ. ನಾವೆಲ್ಲರೂ ಆತ್ಮಸಾಕ್ಷಿಗೆ ಸ್ಪಂದಿಸಿ ಒಳಿತನ್ನುಂಟು ಮಾಡುವ ಮತ್ತು ಆ ಮೂಲಕ ಯಾರು ಕಸಿದುಕೊಳ್ಳಲಾಗದ ನಿಜವಾದ ಶಾಂತಿಯನ್ನ ಬದುಕಿನಲ್ಲಿ ಅನುಭವಿಸುವಂತವರಾಗಬೇಕು. ನಮ್ಮ ನೆಲ, ಜಲ ಸಂರಕ್ಷಣೆ, ಪರಿಸರ ಪ್ರೀತಿ, ಶುದ್ಧತೆ, ಸಂರಕ್ಷಣೆ ಎಲ್ಲರ ಆದ್ಯತೆಯಾಗಿರಲಿ ಎಂದು ಹಾರೈಸಿದ್ರು. The vicar of Christ, the representative or the visible representative of that little child. I hear you all talking. Perhaps I stop my speech. Thank you very much. After I am made bishop, one is Bandhutva and another one is Go Green. Bandhutva or relatedness, being a relative to one another. By lowering the walls that divide us. The walls could be anything: prejudice, hatred, and sometimes even religion. These walls can divide us. ಶಿರ್ವಾ ಡಾನ್ ಬಾಸ್ಕೋ ಸಿಬಿಎಸ್ಇ ಸಂಸ್ಥೆಯ ಪ್ರಾಂಶುಪಾಲ ವಂದನೀಯ ಮಹೇಶ್ ಡಿಸೋಜಾ ಕ್ರಿಸ್ಮಸ್ ಸಂದೇಶವನ್ನ ನೀಡಿದ್ರು. ಸ್ನೇಹಾಲಯ ಚಾರಿಟೇಬಲ್ ಟ್ರಸ್ಟ್ನ ಸ್ಥಾಪಕ ಜೋಸೆಫ್ ಡಿಸೋಜಾ ಅವರನ್ನ ಸಮಾರಂಭದಲ್ಲಿ ಸನ್ಮಾನಿಸಲಾಯಿತು. ಡಾಕ್ಟರ್ ಎಂ ಮೋಹನ್ ಆಳ್ವಾರ್ ಅವರು ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿ, ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಕ್ರೈಸ್ತರ ಕೊಡುಗೆ ಅನನ್ಯವಾದುದು. ಮದರ್ ತೆರೇಸಾರ್ ಅವರಂತಹ ಸಂತೆಯ ಕೊಡುಗೆ ನಮ್ಮೆಲ್ಲರಿಗೂ ಸ್ಫೂರ್ತಿಯಾದರೆ, ಶಾಂತಿ, ಪ್ರೀತಿ, ಸಹಬಾಳ್ವೆಯನ್ನ ಮಾತು ಕೃತಿಯಲ್ಲಿ ಪಾಲಿಸುತ್ತಿರುವ ಕ್ರೈಸ್ತರ ಜೀವನ ಸಂದೇಶ ಅರ್ಥಪೂರ್ಣವಾದುದು ಎಂದರು. ಹೀಗೆ ಹಲವಾರು ಬೇರೆ ಬೇರೆ ಆಯಾಮಗಳಲ್ಲಿ ಒಟ್ಟು ಕ್ರೈಸ್ತರು ಈ ದೇಶಕ್ಕಾಗಿ, ಇಡೀ ಜಗತ್ತಿನಲ್ಲಿ ಬೇಕಾದಷ್ಟು ಒಳ್ಳೆಯ ಕೆಲಸವನ್ನು ಮಾಡಿದವರು. ಇಡೀ ಅವರ ಕೆಲಸಗಳನ್ನು ಬಹಳ ಮುಖ್ಯವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಮತ್ತು ನಮ್ಮ ಗಮನಿಸಿದರೆ ಅರ್ಥವಾಗ್ತಾ ಇದೆ. ನೀವೆಲ್ಲ ಮಕ್ಕಳು ಬಂದು ಇಲ್ಲಿ ಕೂತ್ಕೊಂಡಿದ್ದೀರಿ. ನನಗೆ ಗೊತ್ತು, ನೀವೆಲ್ಲ ಬಹಳ ಕ್ಯಾಶುವಲ್ ಆಗಿರುವಂಥ ಒಂದು ನಿಮ್ಮ ಮನೋಧರ್ಮದವರು. ನೀವು ಬಹಳಷ್ಟು ಕ್ಯಾಶುವಲ್ ಆಗಿ ಇರುವವರು. ಇವತ್ತು ನಿಮ್ಮ ಹತ್ರ ನನ್ನ ವಿನಂತಿ ಇಷ್ಟೇ, ಇದು ಯಾವ ಹರಕೆಗಾಗಿ ನಾವು ಮಾಡುವಂಥ ಕೆಲಸ ಅಲ್ಲ, ನಮಗೆ ಯಾರನ್ನು ಮೆಚ್ಚಿಸಲಿಕ್ಕಾಗಿ ಮಾಡುವಂಥ ಕೆಲಸ ಅಲ್ಲ. ಈ ಸಂದರ್ಭ ದಾಖಲಾತಿ ವಿಭಾಗದ ಅಧಿಕಾರಿ ಎಲ್ಜೆ ಫೆರ್ನಾಂಡಿಸ್, ಉಪನ್ಯಾಸಕರಾದ ರಾಜೇಶ್ ಡಿಸೋಜಾ, ಸ್ಟ್ಯಾನಿ, ಆಳ್ವಾಸ್ ಕಾಲೇಜು ಪ್ರಾಂಶುಪಾಲ ಡಾಕ್ಟರ್ ಕುರಿಯನ್ ಉಪಸ್ಥಿತರಿದ್ದರು. ಪ್ರೇಮಶ್ರೀ, ವಿ4 ನ್ಯೂಸ್ 24/7 ಮೂಡ್ಬಿದ್ರೆ.